ಆನ್ಲೈನ್ನಲ್ಲಿ ಹೌ ಟು ಕಿಲ್ ಕೊಲೆ ಮಾಡುವುದು ಹೇಗೆ ಎಂಬ ವಿಡಿಯೋಗಳನ್ನು ನೋಡಿ ಕೊಲೆ ಮಾಡುವ ವಿಧಾನ ಕಲಿತ ವ್ಯಕ್ತಿಯೊಬ್ಬ ಒಂದೇ ಕುಟುಂಬದ 4ರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ತೆಲಂಗಾಣದಲ್ಲಿ ಈ ಭೀಕರ ಘಟನೆ ನಡೆದಿರುವಂಥದ್ದು ಜೂನ್ 22ರಂದು ದುರ್ವಾಸನೆ ಬರ್ತಾ ಇದೆ ಎಂದು ನೆರೆಹೊರೆಯವರು ಮಾಹಿತಿ ನೀಡಿದ ಬಳಿಕ ಮನೆಯ ಬಾಗಿಲು ಒಡೆದು ನೋಡಿದಾಗ ಮೊಹಮ್ಮದ್ ಸುಲ್ತಾನ್ ಅವರ ಪತ್ನಿ ಹಸೀನಾ ಜೊತೆಗೆ ಪುತ್ರ ಮುಜಮಿಲ್ ಹಾಗೂ ಪುತ್ರಿ ಅಫ್ಸರಾ ಅವರ ಕೊಳೆತ ಶವಗಳು ಪತ್ತೆಯಾಗಿದ್ದು 2 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ, ತೀರಿಸದ ಸಾಲ ಹಾಗೂ ಕುಟುಂಬದ ವೈಷಮ್ಯವೇ ಈ ಹತ್ಯೆಯ ಪ್ರಮುಖ ಕಾರಣವಾಗಿದ್ದು, ಮುಖ್ಯ ಆರೋಪಿ ಸೈಯದ್ ಅಸ್ಲಂ ಕಾರು ಚಾಲಕನಾಗಿದ್ದು ಸಾಲದ ಹೊರೆ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಈ ಹಿಂದೆ ಹಸೀನಾ ಅವರಿಂದ 1 ಲಕ್ಷ ಸಾಲ ಪಡೆದಿದ್ದ ಅಸ್ಲಂ ಮತ್ತೊಮ್ಮೆ 1 ಲಕ್ಷ ಸಾಲ ಕೇಳಿದ್ದ. ಆದರೆ ಹಸೀನಾ ನಿರಾಕರಿಸಿ ಹಿಂದಿನ ಸಾಲಕ್ಕೂ ಬಡ್ಡಿ ಕಟ್ಟಿಲ್ಲ ಎಂದು ಗದರಿಸಿದ್ರು. ಇದಕ್ಕೂ ಮೊದಲು ಹಸೀನಾ ಮನೆಯಲ್ಲಿದ್ದ ಜಮೀನಿನ ದಾಖಲೆ ಕದಿಯಲು ಯತ್ನಿಸಿದ್ರು, ಅದು ವಿಫಲವಾಗಿತ್ತು. ಜೂನ್ 19ರ ಮುಂಜಾನೆ ಹಸೀನಾ ಮನೆಗೆ ನುಗ್ಗಿದ ಅಸ್ಲಂ ಮೊದಲು ಹಸೀನಾಳನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಬಳಿಕ ಅವರ ಪತಿ ಸುಲ್ತಾನ್ ಹಾಗೂ 2 ಮಕ್ಕಳ ಮೇಲೂ ದಾಳಿ ನಡೆಸಿದ್ದಾನೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸುಲ್ತಾನ್ ದೇಹದ ಮೇಲೆ 6, ಹಸೀನಾಳ ಮೇಲೆ 7, ಪುತ್ರಿ ಅಫ್ಸರಳ ಮೇಲೆ 9 ಹಾಗೂ ಪುತ್ರ ಮುಜಮಿಲ್ ದೇಹದ ಮೇಲೆ 16 ಚಾಕು ಇರಿತದ ಗಾಯಗಳು ಪತ್ತೆಯಾಗಿವೆ. ಮುಜಮಿಲ್ ಪ್ರತಿರೋಧಿಸಲು ಯತ್ನಿಸಿದ್ರಿಂದ ಆತನ ಮೇಲೆ ಹೆಚ್ಚು ಬಾರಿ ಚಾಕುವಿನಿಂದ ದಾಳಿ ನಡೆದಿದ್ದು, ಅಫ್ಸರಾ ಹಾಸಿಗೆಯ ಕೆಳಗೆ ಅಡಗಿಕೊಳ್ಳಲು ಯತ್ನಿಸಿದ್ರು ಕೂಡ ಎಳೆದು ಹೊರತೆಗೆದು ಹತ್ಯೆ ಮಾಡಿದ್ದಾನೆ ಈ ಕಿರಾತಕ. ಪ್ರಕರಣವನ್ನು 4 ದಿನಗಳಲ್ಲಿ ಭೇದಿಸಿರುವಂತಹ ಪೊಲೀಸರು 4ರನ್ನು ಬಂಧಿಸಿದ್ದು, ಇನ್ನಿಬ್ಬರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ.